ವಿಠಲ ಮಲೆಕುಡಿಯ ಮತ್ತು ಅವರ ತಂದೆಯವರ ಮೇಲೆ ನಕ್ಸಲೀಯರೆಂದು ಹೂಡಲಾಗಿದ್ದ ಮೊಕದ್ದಮೆಯಲ್ಲಿ ಅವರು ನಿರ್ದೋಷಿಗಳೆಂದು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯವು ಇಂದು ತೀರ್ಪು ನೀಡಿದೆ. ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸಿರುವ ಡಿವೈಎಫ್ಐ ಕರ್ನಾಟಕ ರಾಜ್ಯ ಸಮಿತಿಯು ಇದು ನ್ಯಾಯಯುತ ಹೋರಾಟಕ್ಕೆ ಸತ್ಯಕ್ಕೆ ಸಂದ ಜಯ. ಈ ತೀರ್ಪು ಆಳುವ ಸರ್ಕಾರ ಮತ್ತು ಸ್ಥಾಪಿತ ಹಿತಾಸಕ್ತಿಗಳ ಕುತಂತ್ರವನ್ನು ಬಯಲಿಗೆಳೆದಿದೆ ಎಂದು ಹೇಳಿದರು. ಸಂತ್ರಸ್ತರಾಗಿ 9 ವರ್ಷಗಳ ಕಾಲ ದೇಶದ್ರೋಹದ ಆರೋಪ ಹೊತ್ತ ವಿಠಲ್ ಮಲೆಕುಡಿಯ ಹಾಗೂ ಅವರ ತಂದೆ ಲಿಂಗಣ್ಣ ಮಲೆಕುಡಿಯ ಅವರಿಗೆ ಸರ್ಕಾರ ನಷ್ಟ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಈ ಪ್ರಕರಣದ ವಕೀಲರಿಗೂ ವಾದ ಮಂಡಿಸಿದಂಥ ಸಮರ್ಥವಾಗಿ ವಾದ ಮಂಡಿಸಿದಂಥ ವಕೀಲರಿಗೂ ಹಾಗೂ ನನ್ನ ಜೊತೆಯಾಗಿ ಆ ಕ್ಷಣದಿಂದ ನಿಂತಹ ಡಿವೈಎಫ್ಐ ಆಗಿರ್ಬೋದು, CPM ಪಕ್ಷಗಳ ಆಗಿರ್ಬೋದು, ಹಾಗೆ SFI ಆಗಿರ್ಬೋದು, ಮತ್ತು ದಲಿತ ಸಂಘಟನೆಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ಆ ಸಂದರ್ಭದಲ್ಲಿ 2012ರ ಮಾರ್ಚ್ ಸಂದರ್ಭದಲ್ಲಿ ಪುತ್ತೂರು ಪ್ರದೇಶವು ಒಂದು ಬಹಳ ಪೊಲೀಸ್ ಪೀಡಿತ ಪ್ರದೇಶ ಆಗಿತ್ತು. ಪೊಲೀಸರ ಅಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಿಂದ ಒಕ್ಕಲೆದ್ದು ಹೋಗಬೇಕು ಅಂತೇಳಿ ಅರಣ್ಯ ಇಲಾಖೆ ಹಾಗೆ ಪೊಲೀಸ್ ಇಲಾಖೆ ಒಟ್ಟು ಒಂದು ದೌರ್ಜನ್ಯವನ್ನು ಮಾಡ್ತಾ ಅಲ್ಲಿನ ಯಾರಿಗೂ ಕೂಡ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲದಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು. ಆದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಿಂದ ನಾವು ಯಾರೂ ಕೂಡ ಒಕ್ಕಲೆದ್ದು ಹೋಗೋದಿಲ್ಲ, ನಮಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಮ್ಮನ್ನು ಪೊಲೀಸರು ನಮ್ಮನ್ನು ಆ ಸಂದರ್ಭದಲ್ಲಿ ಬಂಧಿಸಿದರು. ಇದೇ ಸಂದರ್ಭದಲ್ಲಿ 3 ತಿಂಗಳು ಜೈಲಿನಲ್ಲಿ ಕೂಡ ಇರಬೇಕಾಯಿತು ನಾನು ಮತ್ತು ನನ್ನ ತಂದೆ. ಈ ಸಂದರ್ಭದಲ್ಲಿ ನನಗೆ ಕೈಕೋಳು ಹಾಕಿ ಎಕ್ಸಾಮನ್ನು ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬರೆಸಿರುವಂಥ ಘಟನೆಗಳು ನಡೆದಿತ್ತು. ಬಹುಶಃ ಇವತ್ತು ಅದಕ್ಕೆ ಒಂದು ಕೊನೆ ಸಿಕ್ಕಿದೆ. ಸುಮಾರು 9 ವರ್ಷಗಳ ನಂತರ ನ್ಯಾಯಾಲಯ ನಮಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದೆ. ಇದಕ್ಕಾಗಿ ನ್ಯಾಯವನ್ನು ಒದಗಿಸಲಿಕ್ಕೆ ಸಹಕರಿಸಿದ ಸಮಸ್ತ ದೇಶದ ನಾಗರಿಕ ಬಂಧುಗಳಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ.